FM ರೇಡಿಯೋ ಚಾನೆಲ್ ಅಂದ್ರೆ ಕೇವಲ ಮಾತು 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 ಅನ್ನೋ ಕಾಲ ಬಂದಿತ್ತು. ಆದ್ರೆ ಈಗ ನಾವು ಬರೀ ಮಾತನಾಡೋದಲ್ಲ, ನಮಗೂ ಸಮಾಜದ ಕಾಳಜಿ ಇದೆ ಅನ್ನೋದನ್ನ ಅದೆಷ್ಟೋ ವಿನೂತನ ಕಾರ್ಯಕ್ರಮಗಳನ್ನ ಮಾಡಿ ಜನಮಾನಸದಲ್ಲಿ ಸಂಚಲನ ಮೂಡಿಸಿದ ಒಂದು ರೇಡಿಯೋ ಸ್ಟೇಷನ್ ಇದೆ ಅಂತ ಹೇಳಿದ್ರೆ ಅದುವೇ 93.5 ರೆಡ್ FM. Red FM 93.5 Red FM 93.5 Red FM 93.5 मस्त मजा ಮಾಡಿ ಮಸ್ತ್ ಮಜಾ 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 ಮಾಡಿ Red FM Red FM Red FM Red FM 93.5 no 93.5 ಮಸ್ತ್ ಮಜಾ ಮಾಡಿ Red FM Red FM Red FM 93.5 ಇವರ ಸಬ್ಟೈಟಲ್ ಮಸ್ತ್ ಮಜಾ ಮಾಡಿ ಅಂತ ಇದ್ರು. ಬರೀ ಮಸ್ತ್ ಮಜಾ ಮಾತ್ರವಲ್ಲ, ರೆಡ್ ಸುರಕ್ಷಾ ಎಂಬ ಅಭಿಯಾನದ ಮೂಲಕ ಹೆಲ್ಮೆಟ್ ಬಳಕೆಯ ಬಗ್ಗೆ ಜಾಗೃತಿ, ಹೆಲ್ಮೆಟ್ ವಿತರಣೆ, ಕಾಲೇಜು ಮಟ್ಟದಲ್ಲಿ ಪ್ರಹಸನದ ಮೂಲಕ ಅಪರಾಧ ತಡೆ ಕಾರ್ಯಕ್ರಮ, ಲೇಡಿ ಬಾಂಡ್ ಎಂಬ ಕಾರ್ಯಕ್ರಮದ ಮೂಲಕ ಬಡ ಮಹಿಳೆಯರಿಗೆ ಹೊಲಿಗೆ ಯಂತ್ರ ವಿತರಣೆ, ಸೂಪರ್ ಸಾಧಕಿ ಎಂಬ ಕಾರ್ಯಕ್ರಮದ ಮೂಲಕ 9 ಮಂದಿ ಸಾಧಕಿ ಮಹಿಳೆಯರಿಗೆ ಸನ್ಮಾನ, ಸ್ಟಾಪ್ ಇಟ್ಸ್ ಟೈಮ್ ಎಂಬ ಕಾರ್ಯಕ್ರಮದ ಮೂಲಕ ಆರೋಗ್ಯ ಜಾಗೃತಿ, ಡ್ರಗ್ಸ್, ಟೊಬ್ಯಾಕೊ ಮತ್ತು ಮಾದಕ ವಸ್ತು ಬಳಕೆಯ ವಿರುದ್ಧ ಜಾಗೃತಿ ಕಾರ್ಯಾಗಾರ, ಗೋ ಗ್ರೀನ್ ಎಂಬ ಪರಿಸರ ಕಾಳಜಿ, ಗಿಡ ನೆಟ್ಟು ಪರಿಸರ ಉಳಿಸಿ ಕಾರ್ಯಕ್ರಮ, ರೆಡ್ ರಥ ಎಂಬ ವಿಶೇಷ ಕಾರ್ಯಕ್ರಮದ ಮೂಲಕ ಜನತೆಗೆ ಲೈವ್ ಸ್ಟುಡಿಯೋ ದರ್ಶನ, ಉತ್ತಮ ಚಿತ್ರ, ಉತ್ತಮ ನಟಿ, ಉತ್ತಮ ನಟ ಹೀಗೆ ಚಿತ್ರರಂಗದ ಸಾಧಕರನ್ನ ಗುರುತಿಸಿ ಸನ್ಮಾನಿಸುವ ಮನೋರಂಜನೆ ಮತ್ತು ಕರಾವಳಿ ಕರ್ನಾಟಕದ ಇತಿಹಾಸ ಎಂಬಂತೆ ಕಳೆದ 3 ವರ್ಷಗಳಿಂದ ತುಳು ಫಿಲ್ಮ್ ಅವಾರ್ಡ್ ಎನ್ನುವ ಅದ್ದೂರಿ ಕಾರ್ಯಕ್ರಮ, ರೆಡ್ ಚಾಪು ಎನ್ನುವ ವಿಶೇಷ ಕಾರ್ಯಕ್ರಮದಲ್ಲಿ ಮಂಗಳೂರಿನ ಬೆಸ್ಟ್ ಬಿರಿಯಾನಿ, ಬೆಸ್ಟ್ ಸ್ವೀಟ್ಸ್, ಬೆಸ್ಟ್ ಚೆಂಡೆ ಸೆಟ್ಸ್, ಬೆಸ್ಟ್ ಫಿಶ್ ಫ್ರೈ ಹೀಗೆ ಅನೇಕ ಜನಪರ ಕಾರ್ಯಕ್ರಮಗಳು ಹೇಳುತ್ತಾ ಹೋದರೆ ಅಪರಿಮಿತ. ವಿಶೇಷವೇನೆಂದ್ರೆ ರೆಡ್ ಎಫ್ಎಂವು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅನ್ನು ಕೂಡ ನೀಡಿದೆ. ಇಷ್ಟೆಲ್ಲ ಹೇಳಿದ ಮೇಲೆ ಮಾತಿನ ಮೂಲಕ ಜನರ ಮನಗೆದ್ದ ಆರ್ಜೆಗಳ ಬಗ್ಗೆ ಹೇಳದೇ ಇದ್ರೆ ಹೇಗೆ ಅಲ್ವಾ? ರೆಡ್ ಎಫ್ಎಂ ಇಂತಹ ಸಮಾಜಮುಖಿ ಕಾರ್ಯಗಳಿಂದ ಜನಮನದಲ್ಲಿ ಸಂಚಲನ ಮೂಡಿಸಿದೆ. ಆರ್ಜೆ ಪ್ರಸನ್ನರವರ ಸವಿ ಸವಿ ನೆನಪು ಎನ್ನುವ ಕಾರ್ಯಕ್ರಮಕ್ಕೆ ಕಳೆದ 9 ವರ್ಷದಿಂದ ನಿರಂತರ ಅದೆಷ್ಟೋ ನೊಂದ ಜೀವಿಗಳಿಗೆ ಹುರುಪು ತುಂಬಿದ ಇತಿಹಾಸ ಕೂಡ ಇದೆ. ಇವರ ಪಯಣ ನಿರಂತರ ಹೀಗೆ ಸಾಗಲಿ, ಇನ್ನು ಇಂತಹ ಕಾರ್ಯಕ್ರಮಗಳು ಇವರಿಂದ ಆಗುತ್ತಾ ಇರಲಿ ಎಂಬುದು ನಮ್ಮೆಲ್ಲರ ಆಶಯ. ಬೆಳಗಿದ್ದು ಇವಳ ಮಾತು ಕೇಳಿರಿ, ದಿನವೆಲ್ಲ ಖುಷಿಯಿಂದ ಹಾಡಿ ಕುಣೀರಿ, ಮಂಗಳೂರ ಬೆಳಗಲಿ ನಯವಾದ ಮಾತಿಲ್ಲಿ ನನ್ನ ನಯನ. ನಮಸ್ಕಾರ ಮಂಗಳೂರು. ಬಸ್ಸಲ್ಲಿ, ಕಾರಲ್ಲಿ, ಮನೆಯಲ್ಲಿ, ಮನಸ್ಸಲ್ಲಿ ಸೂಪರ್ ಹಿಟ್ ಸಾಂಗ್ಸು, ಹ್ಯಾಪನಿಂಗ್ ಟಾಪಿಕ್, ಮಾಸು ಕ್ಲಾಸು, ಎಲ್ಲರಿಗೂ ಬಾಸು, ಕೇಳ್ತಿದ್ರೆ ಲಾಸು, ಮಂಡೇ ಟು ಸ್ಯಾಟರ್ಡೇ ಮಾರ್ನಿಂಗ್ ಇಲ್ಲಿ ರಾಕು, ಮಾರ್ನಿಂಗ್ ಇಲ್ಲಿ ರಾಕು. ಮಂಗಳೂರ ಬೆಳಗಲಿ ನಯವಾದ ಮಾತಿಲ್ಲಿ ನನ್ನ ನಯನ. ಕೇಳಿ ನಮಸ್ಕಾರ ಮಂಗಳೂರು, ನಿಮ್ಮ ನಯನ ಜೊತೆ ಪ್ರತಿದಿನ ಬೆಳಗ್ಗೆ 7ರಿಂದ ಸೂಪರ್ ಹಿಟ್ಸ್ 93.5 ರೆಡ್ ಎಫ್ಎಂ ನಲ್ಲಿ ಮಸ್ತ್ ಮಜಾ ಮಾಡಿ. ಫನ್ ಮಸ್ತಿ ಮ್ಯೂಸಿಕ್ ಮತ್ತು ಹರಟೆ ಸಾಂಗ್, ಮೈಕ್ ಸಿಕ್ಕರೆ ಮಾತಲ್ಲಿ ಮಾಡ್ತಾಳೆ ಮ್ಯಾಜಿಕ್, ಕೊಡ್ತಾಳೆ ಇವಳು ಸ್ಮೈಲ್ ಅನ್ನು ಟಾನಿಕ್. ಹಾಡಿಸೋದೆ ಇವಳ ಫ್ಯಾಷನ್, ಮ್ಯಾಂಗ್ಳೂರಿಗೆ ಇವಳೇ ಸೆನ್ಸೇಷನ್, ಸ್ಮೈಲರ್ ವೈರಲ್ ಆಗಿದ ಕ್ರೇಜಿ ಗರ್ಲ್ ಇವಳು. ಅರೆ ಕೋನೆ ಬಾಯ್ ಆಜೆ ರಶ್ಮಿ. ಮ್ಯೂಸಿಕ್ 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 ಕೇಳಿ ಮ್ಯೂಸಿಕ್ ಅಡ್ಡ ಆಜೆ ರಶ್ಮಿ. ಟೆನ್ಷನ್ಗೆ ಹೇಳಿ ಬಾಯ್ ಬಾಯ್, ನಿಮ್ಮ ಸ್ಮೈಲಿ ಗರ್ಲ್ ಆರ್ಜೆ ರಶ್ಮಿ ಜೊತೆ ಕೇಳಿ ಮ್ಯೂಸಿಕ್ ಅಡ್ಡ, ಮಂಡೇ ಟು ಸ್ಯಾಟರ್ಡೇ ಮಧ್ಯಾಹ್ನ 12 ಗಂಟೆಗೆ ಮಸ್ತ್ ಮಜಾ ಮಾಡಿ. 4 ಗಂಟೆ ಆಯ್ತು ಇವನ ಕಂಟ್ರಿ ಆಯ್ತು ಬಣ್ಣ 93
ರಿಟೇಲ್ ಶಾಪ್ ಮನೆ ಶಾಪಿಂಗ್ ಮಾಲ್ ಮಂಗಳೂರಲ್ಲೆಲ್ಲಿದ್ರು ಕೇಳಿ ನೀವು ಬಜಾಯಿಸಿ ಬಿಂದಸ್ ಬಜಾಯಿಸಿ ಇವನ್ ನಮ್ಮ ಮಾತು ಕೇಳಿ ಬಿಂದಸ್ ಬಜಾಯಿಸಿ ಬಜಾಯಿಸಿ ಬಿಂದಸ್ ಬಜಾಯಿಸಿ ಮಸ್ತ್ ಮಜಾ ಮಾಡಿ ಬಿಂದಸ್ ಬಜಾಯಿಸಿ. ಪ್ರತಿದಿನ ಸಂಜೆ 4 ಗಂಟೆಯಿಂದ 8 ಗಂಟೆಯವರೆಗೆ ನಿಮ್ಮ ಬಿಂದಾಸ್ ಬಾಯ್ RJ ತ್ರಿಶೂಲ್ ಜೊತೆ ಕೇಳಿ ಬಿಂದಾಸ್ ಬಜಾಯಿಸಿ. ಸೂಪರ್ ಹಿಟ್ಸ್ 93.5 ರೆಡ್ FM ನಲ್ಲಿ ಮಸ್ತ್ ಮಜಾ ಮಾಡಿ. ಪ್ರತಿ ಮಾತಿಗೆ ಭರವಸೆ ಕೊಡುತ್ತಾ ಪ್ರತಿ ನೋವಿಗೆ ಹೆಗಲನ್ನು ನೀಡುತ್ತಾ ಸಾಗಿಸುವ ನಾವಿಕನೇ ಎಲ್ಲಿರುವೆಯೋ. ನಿಮ್ಮ ನೋವು ನನಗೆ ಇರಲಿ, ನನ್ನ ಖುಷಿಯು ನಿಮಗೆ ಇರಲಿ. ಸವಿ ಸವಿ ನೆನಪಾಗಿಸುವೆ ನೆನಪಿನ ನಾವಿಕ. ನಾನು ಪ್ರಸನ್ನ. ಪ್ರತಿದಿನ ರಾತ್ರಿ 8 ಗಂಟೆಗೆ ಸವಿ ಸವಿ ನೆನಪಲ್ಲಿ ನಾನು ನಿಮ್ ಜೊತೆ ಇರ್ತೀನಿ. ನಿಮ್ಮ ಸೂಪರ್ ಹಿಟ್ಸ್ 93.5 ರೆಡ್ FM ನಲ್ಲಿ ನೆನಪಿನ ನಾವಿಕ. Red FM 93.5. Red FM 93.5. Red FM 93.5. Red FM 93.5. मस्त मजा ಮಾಡಿ ಮಸ್ತ್ ಮಜಾ 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 ಮಾಡಿ